ತಗರ್ಸೆ ಗಾಣಿಗ ಸಮಾಜ ಸೇವಾ ಸಂಘದ ವತಿಯಿಂದ ಬೈಂದೂರು ಗಾಂಧಿ ಮೈದಾನದಲ್ಲಿ ಗಾಣಿಗ ಸಮಾಜ ಬಾಂಧವರಿಗಾಗಿ 60 ಗಜಗಳ ಕ್ರಿಕೆಟ್ ಪಂದ್ಯಾಟವನ್ನು ಹಮ್ಮಿಕೊಂಡಿದ್ರು. ಗಾಣಿಗ ಸಮಾಜದ ಕ್ರಿಕೆಟ್ ಪಂದ್ಯಾಟವನ್ನು ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದ ಬೈಂದೂರು ಶಾಸಕ ಬಿಎಂ ಸುಕುಮಾರ್ ಶೆಟ್ಟಿಯವರು ಮಾತನಾಡಿ, ಗಾಣಿಗ ಸಮಾಜದವರು ಬಹಳ ಬುದ್ಧಿವಂತರು. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಹೋಟೆಲ್ ಉದ್ಯಮಕ್ಕೆ ಒತ್ತನ್ನ ನೀಡಿ ಉದ್ಯಮದಲ್ಲಿ ಯಶಸ್ಸನ್ನ ಕಂಡುಕೊಂಡವರು. ಗಾಣಿಗ ಸಮಾಜ ಬಾಂಧವರು ಹೋರಾಟಗಾರರು, ಕುಶಲಕರ್ಮಿಗಳು ಹಾಗೂ ಪ್ರಾಮಾಣಿಕತೆಯನ್ನ ಹೊಂದಿದವರಾಗಿದ್ದಾರೆ ಎಂದು ಹೇಳಿದರು. ಗಾಣಿಗ ಸಮಾಜ ನಮ್ಮ ಕ್ಷೇತ್ರದಲ್ಲಿ ಭಾಳಷ್ಟು ಜನ ಇದ್ದಾರೆ. ಆದರೆ ಹೆಚ್ಚಿನವರು ಉದ್ಯೋಗ ನಿಮಿತ್ತವಾಗಿ ಬೆಂಗಳೂರಿನಲ್ಲಿ ಹೋಟೆಲ್ ವ್ಯವಹಾರವನ್ನು ಮಾಡಿಕೊಂಡಿದ್ದಾರೆ. ಗಾಣಿಗ ಸಮಾಜದವರು ಅತಿ ಬುದ್ಧಿವಂತ ಜನಾಂಗ. ನಮ್ಮ ಜಿಲ್ಲೆಯಲ್ಲಿ ನಾನು ಹೇಳುವುದಾದರೆ GSB ಜನಾಂಗ ಅತಿ ಬುದ್ಧಿವಂತರು. GSB ಜನಾಂಗದವರನ್ನು ಮೀರಿಸುವಷ್ಟು ಬುದ್ಧಿವಂತಿಕೆ ಹೋಟೆಲ್ ಉದ್ಯಮದಲ್ಲಿ ಬೆಂಗಳೂರಿನಲ್ಲಿ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಹೋರಾಟಗಾರರು, ಕುಶಲಕರ್ಮಿಗಳು, ಪ್ರಾಮಾಣಿಕತನದಲ್ಲಿದ್ದವರು. ಹಾಗೆ ಇವರು ಈಗಾಗಲೇ ಬೆಂಗಳೂರಿನಲ್ಲಿ ನಮ್ಮ ರಾಮಲಕ್ಷ್ಮಣ ಕ್ಯಾಟರಿಂಗ್ ಇರಲಿ ಅವರು ರಾಜ್ಯಕ್ಕೆ ಹೆಸರು ಮಾಡಿದ್ದಾರೆ. ಗಾಣಿಗ ಸಮಾಜದ ಕ್ರಿಕೆಟ್ ಪಂದ್ಯಾಟಕ್ಕೆ ಆಗಮಿಸಿದ ಗಣ್ಯರಿಗೆ ತೆಗ್ಗರ್ಸೆ ಗಾಣಿಗ ಸೇವಾ ಸಮಾಜ ಸಂಘದ ಅಧ್ಯಕ್ಷ ವೀರಭದ್ರ ಗಾಣಿಗ ಅವರು ಅತಿಥಿಗಳಿಗೆ ಹೂಗುಚ್ಛ ನೀಡಿ ಶಾಲು ಹೊದಿಸಿ ಸ್ಮರಣಿಕೆಯನ್ನ ನೀಡಿ ಗೌರವಿಸಿದ್ರು. ಕರ್ನಾಟಕ ರಾಜ್ಯಾದ್ಯಂತ ಗಾಣಿಗ ಸಮಾಜದಲ್ಲಿ ಸಾಕಷ್ಟು ಪಂಗಡ ಸಮಾಜ ನಮ್ಮದಿದೆ. ಇವತ್ತು ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ನಮ್ಮ ಜಾತಿಯವರಂದರೆ ನಮ್ಮ ಗಾಣಿಗರೇ ಅಂತಲ್ಲ, ಬೇರೆ ಬೇರೆ ಪಂಗಡ. ಹಾಗೆ ನಮ್ಮ ಕಾಂಗ್ರೆಸ್ನಲ್ಲೂ ಕೂಡ ಸಾಕಷ್ಟು ನಾಯಕರಿದ್ದರು, ನಮ್ಮ ಜಾತಿಯವರೆದುರು ಕೂಡ ಪಂಗಡ ಬೇರೆ ಬೇರೆ ಇದೆ. ಅದೇ ರೀತಿ ಕುಮಟದಲ್ಲೂ ಶೆಟ್ಟಿ, ಈ ರೀತಿ ಸಫಲಿಗ ಗಾಣಿಗ, ಈ ಎಲ್ಲ ಗಾಣಿಗರನ್ನು ಕೂಡ ಪ್ರಪ್ರಥಮವಾಗಿ ಬೈಂದೂರು ಗಾಂಧಿ ನೆಲದಲ್ಲಿ ನಾವೊಂದು 16 ಟೀಮು ಅಂದರೆ ಈಗಾಗಲೇ ಹೇಳಿದರು, ಜನ ಕಡಿಮೆ ಇದೆ, ಜನಸಂಖ್ಯೆ ಕಡಿಮೆ ಇದೆ. ಆದರೆ ನಾನೊಂದು ಮಾತಾಡ್ತೀನಿ, ಗಾಣಿಗರು ಒಬ್ಬರಿದ್ದರೆ 100 ಜನ ಇದ್ದಾಗೆ. ಅದು ಯಾವತ್ತು ಗಾಣಿಗ ಒಬ್ಬ ನಿಂತ ಅಂದರೆ 100 ಜನ ನಿಲ್ತಾನೆ ಅಂತ ನನಗೆ ಗೊತ್ತಿದೆ. ಆ ತಾಕತ್ತು ಗಾಣಿಗ ಸಮಾಜ ಎರಡೂ ಪಕ್ಷದಲ್ಲಿ ದುಡಿತಾ ಇದೆ. ಹಾಗಾಗಿ ತಗ್ಗರ್ಸೆ ಗ್ರಾಮದಲ್ಲಿರುವಂಥ ಗಾಣಿಗರ ಮನೆ ಇರುವುದು 135 ಮನೆ. ಆದರೆ ನಮ್ಮ ಕುಟುಂಬ ಇರುವಂಥದ್ದು 3000ಕ್ಕೂ ಅಧಿಕ ಕುಟುಂಬ ಕರ್ನಾಟಕ ರಾಜ್ಯದಲ್ಲಿ ಜೀವನವನ್ನು ಮಾಡ್ತಾ ಇದೆ. ಬಂಧುಗಳೇ, ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಉದ್ಯಮದಲ್ಲಿ ನಮ್ಮ ಗಾಣಿಗರಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಅದು ಯಾಕೆ ಇವತ್ತು ದೇಶದ ಪ್ರಧಾನಿ ಹತ್ರ ಮಾತಾಡಬೇಕು ಅಂದರೂ ಕೂಡ ಗಾಣಿಗ ಸಮಾಜದವರು ಇವತ್ತಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತೆಗ್ಗರ್ಸೆ ಗಾಣಿಗ ಸಮಾಜದ ಲಾಂಛನವನ್ನ ಬೈಂದೂರು ಬಿಜೆಪಿ ಮಂಡಲದ ಅಧ್ಯಕ್ಷರಾದ ದೀಪಕ್ ಶೆಟ್ಟಿ ನೆಲ್ಯಾಡಿಯವರು ಬಿಡುಗಡೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು, ಗಾಣಿಗ ಸಮಾಜ ಇಡೀ ರಾಜ್ಯದಲ್ಲಿ ಹೋಟೆಲ್ ಉದ್ಯಮದಲ್ಲಿ ನಂಬರ್ 1 ಸ್ಥಾನ ಪಡೆದಿದ್ದಾರೆ. ಗಾಣಿಗ ಸಮಾಜದವರು ಆಡಿದಂತೆ ನಡೆದುಕೊಳ್ಳುವಂತಹ ವ್ಯಕ್ತಿತ್ವವುಳ್ಳವರು ಹಾಗೂ ಇವತ್ತು ಎಲ್ಲಾ ಕ್ಷೇತ್ರಗಳಲ್ಲೂ ಗಣನೀಯ ಸಾಧನೆಯನ್ನ ಮಾಡಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ ಎಂದು ಹೇಳಿದರು. ಒಂದು ಸಮುದಾಯ ಭವನವನ್ನ ಮಾಡಬೇಕು ಅಂತ ಹೇಳಿ ಈಗಾಗಲೇ 50 ಲಕ್ಷ ರೂಪಾಯಿಯನ್ನ ಅವರು ಘೋಷಣೆಯನ್ನ ಮಾಡಿದ್ದಾರೆ. ಈಗಾಗಲೇ 50 ಲಕ್ಷ ರೂಪಾಯಿಯನ್ನ, ಅದು 50 ಲಕ್ಷ ಅಲ್ಲ, ಜಾಗ ಖರೀದಿಯನ್ನು ಮಾಡಿದರೆ ಸರಿಯಾಗಿ ಜಾಗ ಖರೀದಿ ಆದರೆ ಮುಂದಿನ ದಿವಸ ನಮ್ಮ ಶಾಸಕರಾದ ಸುಕುಮಾರ್ ಶೆಟ್ಟಿ ಮತ್ತು ಲೋಕಸಭಾ ಸದಸ್ಯರಾಗಿದ್ದ BY ರಾಘವೇಂದ್ರ ಅವರ ಉಪಸ್ಥಿತಿಯಲ್ಲಿ ಅದನ್ನು 1 ಕೋಟಿ ರೂಪಾಯಿ ಹಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಖಂಡಿತವಾಗಿ ನಾವು ಆ ಕೆಲಸಗಳನ್ನು ಮಾಡ್ತೇವೆ. ಖಂಡಿತವಾಗಿ. ಯಾಕಂದರೆ ತಾವು ಇದಕ್ಕೆ ಸರಿಯಾಗಿರ್ತಕ್ಕಂಥ ಜಾಗವನ್ನು ತಾವು ಗುರುತಿಸಿ ಖಂಡಿತವಾಗಿ ನಾನು ಅವರಿಬ್ಬರು ಜನಪ್ರತಿನಿಧಿಗಳನ್ನ ಕರೆಸಿ ಈ ಸಮಾಜಕ್ಕೆ 1 ಕೋಟಿ ರೂಪಾಯಿಯ ಏನು ಸಭಾಭವನ ತಮಗೆ ಬೇಕಾಗಿದೆ ಅದನ್ನು ಖಂಡಿತವಾಗಿ ಕೊಡಿಸುವಂಥ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡ್ತೇವೆ. ಆದ್ದರಿಂದ ರಾಜಕಾರಣ ಅಂತಕ್ಕಂಥದ್ದು ಭಾಳ ಆಶಯ ಒಂದು ರಾಜಕಾರಣ. ಬೇರೆ ಬೇರೆ ಜನಗಳು ಬೇರೆ ಬೇರೆ ಆಶಯಗಳನ್ನು ಹೊತ್ಕೊಳ್ತಾರೆ. ಯಾಕಂದರೆ ರಾಜಕೀಯದಲ್ಲಿ ಸ್ವಾಭಾವಿಕ. ಅದೇ ರೀತಿಯಲ್ಲಿ ಗಾಣಿಗ ಸಮಾಜ ಹಾಗೆ, ಗಾಣಿಗ ಸಮಾಜ ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಅಥವಾ ಶಾಸಕರ ವ್ಯವಸ್ಥೆ ಇರ್ಬೋದು, ಆ ಮಟ್ಟಕ್ಕೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಗಾಣಿಗ ಸಮಾಜ ಮುಂದಿನ ದಿವಸಗಳಲ್ಲಿ ಸಕ್ರಿಯವಾಗಿ ರಾಜಕಾರಣದಲ್ಲೂ ಸಹ ತಾವು ತೊಡಗಿಸಿಕೊಳ್ಬೇಕು ಅಂತಕ್ಕಂಥ ಮಾತನ್ನು ಸಹ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಶ್ರೀ ವೇಣುಗೋಪಾಲ ಟ್ರೋಫಿಯ ಪ್ರಥಮ ಬಹುಮಾನವನ್ನು ಸೋಮಲಿಂಗೇಶ್ವರ ಹಾಲಂಬೇರು ತಂಡ ಜಯಿಸಿದ್ದು, ದ್ವಿತೀಯ ಬಹುಮಾನವನ್ನು ಬ್ರಹ್ಮಲಿಂಗೇಶ್ವರ ವಣಸೆ ತಂಡ ಜಯಿಸಿತು.
ನಾವು ಏನು ಮಾಡಿದ್ದೇವೆ ಅದು ಮುಖ್ಯ ಅಲ್ಲ, ನಾವು ಎಷ್ಟು ಜನರಿಗೆ ಸಹಾಯ ಮಾಡಿದ್ದೇವೆ, ಎಷ್ಟು ಜನರಿಗೆ ಕಣ್ಣೀರು ಒರೆಸುವಂಥ ಕೆಲಸ ಮಾಡಿದ್ದೇವೆ, ಅದೇ ನಮ್ಮನ್ನು ಮುಂದೆ ತಗೊಂಡು ಹೋಗ್ತದೆ. ಯಾಕಂದರೆ ತುಂಬ ಜನ ಹೇಳ್ತಾರೆ ಗೋವಿಂದ ಪೂಜಾರ್ ಹತ್ರ ತುಂಬ ಇದೆ ಅಂತ ಹೇಳ್ತಾರೆ, ಆದರೆ ನನ್ನ ಹತ್ರ ಅಂಥದ್ದೇನಿಲ್ಲ. ನಾನು ಬಂದದ್ರಲ್ಲಿ ಕೊಡ್ತಾ ಇದ್ದೇನೆ, ದೇವ್ರು ಕೊಡ್ತಾ ಇದ್ದಾನೆ ಅಷ್ಟೇ. ಆದರೆ ಕೆಲವರೆಲ್ಲ ತುಂಬ ಕೂಡಿಟ್ಟಾರೆ, ಅವ್ರಿಗೆ ಕೊಡ್ಲಿಕ್ಕೆ ಮನಸ್ಸಿರೋದಿಲ್ಲ ಅಷ್ಟೇ, ಅದು ಡಿಫ್ರೆಂಟ್ ಅಷ್ಟೇ. ಹೌದಲ್ಲ ದಿವ್ಸಟ್ರೆ, ಸರಿಯಲ್ಲ? ಅಲ್ಲ ಹಂಗಲ್ಲ, ಅಲ್ಲ ಆಸೆ ಇರೋದು. ಅದನ್ನು 8 ವರ್ಷದಿಂದ ಇದೇ ಚಾರಿಟಿ ಮಾಡ್ಕೊಂಡು ಬಂದವ, ಯಾವುದೇ ಆಸೆ ಇಟ್ಕೊಂಡು ಚಾರಿಟಿ ಮಾಡ್ಕೊಂಡು ಬಂದವಲ್ಲ. ಬಾಂಬೆಯಿಂದ ಸ್ಟಾರ್ಟ್ ಆದಂಥ ಈ ಚಾರಿಟಿ ಅದು ಮುಂದೆ ಏನಾಗುತ್ತೋ ಅದು ದೇವರಿಗೆ ಬಿಟ್ಟು ವಿಷಯ. ಆದರೆ ನನ್ನದೊಂದು ಕನಸು ಅಂದರೆ ನಾವು ದುಡಿದ ಹಣದಲ್ಲಿ ಒಂದು 4 ಜನರಿಗೆ ಸಹಾಯ ಆಗಬೇಕು, 4 ಜನರಿಗೆ ಕಣ್ಣೀರು ಒರೆಸುವಂಥ ಕೆಲಸ ಮಾಡಬೇಕು. ಕಾರ್ಯಕ್ರಮದಲ್ಲಿ ಬೈಂದೂರು ಬಿಜೆಪಿ ಮಂಡಲದ ಅಧ್ಯಕ್ಷರಾದ ದೀಪಕ್ ಶೆಟ್ಟಿ ನೆಲ್ಯಾಡಿ, ಉದ್ಯಮಿ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ, ಒಗ್ಗರ್ನ ಗಾಣಿಗ ಸೇವಾ ಸಂಘದ ಅಧ್ಯಕ್ಷರಾದ ಎನ್ ವೀರಭದ್ರ ಗಾಣಿಗ, ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಸಚಿವರಾದ ಗೋಪಾಲ್ ಪೂಜಾರಿ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಸಹಕಾರಿ ಧುರೀಣರಾದ ರಾಜ್ ಪೂಜಾರಿ, ಗೋಪಾಲಕೃಷ್ಣ ವಿವಿಧ ದೇಶ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ರಮೇಶ್ ಗಾಣಿಗ, ಬೈಂದೂರು ಗಾಣಿಗ ಸೇವಾ ಸಂಘದ ಮಾಜಿ ಅಧ್ಯಕ್ಷರಾದ ನಾಗರಾಜ್ ಗಾಣಿಗ, ಕುಂದಾಪುರ ಗಾಣಿಗ ಸೇವಾ ಸಂಘದ ಉಪಾಧ್ಯಕ್ಷರಾದ ರವಿ ಗಾಣಿಗ ಅಜ್ರಿ, ಹೋಟೆಲ್ ಶಬರಿ ಸಾಗರ್ ಸಮೂಹ ಸಂಸ್ಥೆಯ ಸುಮಿತ್ರಾ ವೆಂಕಟೇಶ್ ಗಾಣಿಗ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಕಾರ್ಯದರ್ಶಿಗಳಾದ ದಿನೇಶ್ ಗಾಣಿಗ ಕೋಟ, ಪತ್ರಕರ್ತ ಮಹೇಶ್ ಗಾಣಿಗ, ಉಡುಪಿ ಆರೋಗ್ಯ ಇಲಾಖೆಯ ಆಲಂತೂರು ಮಂಜುನಾಥ್ ಗಾಣಿಗ, ರವೀಂದ್ರ ಗಾಣಿಗ, ಪ್ರಭಾಕರ್ ಗಾಣಿಗ ಕುಂಬಾಶಿ, ರಾಜು ಗಾಣಿಗ ಹುಳುವಾಡಿ, ನಾರಾಯಣ್ ಗಾಣಿಗ ತೆಗ್ಗರ್ಸಿ, ಸುಬ್ಬಯ್ಯ ಗಾಣಿಗ, ರವಿ ಗಾಣಿಗ ಕೆಂಚನೂರು, ಗೋಪಾಲ್ ಗಾಣಿಗ ಬಂಕೇಶ್ವರ ಹಾಗೂ ಸಮಾಜದ ಗಣ್ಯಾತಿ ಗಣ್ಯರು ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ ಸಮಾಜ ಬಾಂಧವರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.